ಎಂಡೋಸಲ್ಫಾನ್ ದುರಂತಕ್ಕೆ ಮೂಕ ಸಾಕ್ಷಿಗಳಾದ ಮಕ್ಕಳು ಹುಟ್ಟು ಅಂಧತೆಯನ್ನ ಸವಾಲಾಗಿ ಸ್ವೀಕರಿಸಿ ಸಂಗೀತ ಮಿಮಿಕ್ರಿ ಕ್ಷೇತ್ರದಲ್ಲಿ ಅಸಾಧಾರಣ ಪ್ರತಿಭೆಯನ್ನ ಬೆಳೆಸಿಕೊಂಡರೂ ಅದನ್ನ ಹೊರ ಪ್ರಪಂಚಕ್ಕೆ ತೋರಿಸಲಾಗದ ಪರಿಸ್ಥಿತಿ. ಇದು ಏತಡ್ಕದ ದೇವಿಕಿರಣ್ ಜೀವನ್ ರಾಜ್ ಅಂಧ ಸಹೋದರರ ದುಸ್ಥಿತಿ. ಅವರ ಅನುಗ್ರಹಿತ ಪ್ರತಿಭೆಯನ್ನ ಎಲೆಮರೆಯಲ್ಲಿ ಉಳಿಯುವಂತೆ ಮಾಡುವಲ್ಲಿ ಮಲೆನಾಡಿನ ರಸ್ತೆಗಳ ಸಿಂಹ ಪಾಲಿಕ್ಕಿದೆ ಎಂಬುದು ನಂಬಲೇಬೇಕಾದ ಸತ್ಯ. ಈ ತಡೆಯನ್ನ ಹೋಗಲಾಡಿಸಿ ತಮ್ಮ ಹಾಗೂ ಊರಿನ ಸಮಸ್ಯೆಗೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಈ ಸಹೋದರರು. ದಶಕಗಳಿಂದ ದುರಸ್ತೀಕರಣದ ರಸ್ತೆ, ವಾಹನ ಸರ್ಕಸ್, ಕಣ್ಣಿಗೆ ಕಾಣದ ಅಧಿಕಾರಿಗಳು, ಡಾಮರು ಕಾಣದ ರಸ್ತೆಯಲ್ಲಿ ಸಂಚರಿಸಲಾಗದೆ ದ್ವಿರಾಜ್ಯ ಸಾರಿಗೆ ನಿಗಮಗಳ ಬಸ್ ಸೇರಿದಂತೆ ಎಲ್ಲ ಖಾಸಗಿ ಬಸ್ಗಳ ದಿನವಹಿ ಕೆಲವೊಂದು ಯಾನಗಳು ಮೊಟಕುಗೊಳಿಸಿವೆ. ಜೊತೆಗೆ ಅಗತ್ಯಕ್ಕೆ ಅವಲಂಬಿಸುವ ರಿಕ್ಷಾಕ್ಕೂ ಕೂಡ ಕೈಗೆಟುಕದ ಬಾಡಿಗೆ ನೀಡಬೇಕಾದ ಅನಿವಾರ್ಯತೆ. ಮಾತ್ರವಲ್ಲದೆ ಬಾಡಿಗೆ ತೆರಲು ಸಿದ್ಧರಾದರೂ ಆ ರಸ್ತೆಯಲ್ಲಿ ಸಂಚರಿಸಲು ನಿರಾಕರಿಸುವ ವಾಹನ ಚಾಲಕರು. ಇಲ್ಲಿನ ಜನರ ಪಾಡು ಕೇಳುವವರೇ ಇಲ್ಲ. ಮಳೆಗಾಲ ಪ್ರಾರಂಭವಾಗುವುದರೊಂದಿಗೆ ಬದಿಯಡ್ಕ ಏತಡ್ಕ ಸುಳ್ಯಪದವು ರಸ್ತೆಯಲ್ಲಿರುವ ಹೊಂಡಗಳಲ್ಲಿ ಕೆಸರು ನೀರು ತುಂಬಿದೆ. ಮಳೆಗಾಲ ಪ್ರಾರಂಭವಾಗುವುದರೊಂದಿಗೆ ಬದಿಯಡ್ಕ ಏತಡ್ಕ ಸುಳ್ಯಪದವು ರಸ್ತೆಯಲ್ಲಿರುವ ಹೊಂಡಗಳಲ್ಲಿ ಕೆಸರು ನೀರು ತುಂಬಿದೆ. ಮಾತ್ರವಲ್ಲದೆ ಮಳೆ ನೀರು ರಸ್ತೆಯಲ್ಲಿ ಹರಿಯುವುದರಿಂದ ರೋಡು ತೋಡಾಗಿ ಬದಲಾಗಿದೆ. ದಿನನಿತ್ಯ ಶಾಲೆಗೆ ತೆರಳುವ ಮಕ್ಕಳ ಮೇಲೆ ವಾಹನಗಳು ಸಂಚರಿಸುವಾಗ ಕೆಸರಿನ ಅಭಿಷೇಕವಾಗಿ ಪುಟಾಣಿಗಳು ಅನುಭವಿಸುವ ಸಂಕಟ ಹೇಳತಿರದು. ಮಳೆಗಾಲದೊಂದಿಗೆ ಡೆಂಗ್ಯೂ, ಮಲೇರಿಯಾ ಮೊದಲಾದ ರೋಗಗಳು ಕಂಡುಬರುತ್ತಿದೆ. ಬದಿಯಡ್ಕದಲ್ಲಿರುವ ಏಕೈಕ ಆರೋಗ್ಯ ಕೇಂದ್ರವನ್ನ ಆಶ್ರಯಿಸಿರುವ ಇಲ್ಲಿನ ಜನರಿಗೆ ರಸ್ತೆ ಸವಾಲಾಗಿ ಪರಿಣಮಿಸಿದೆ. ಉಭಯ ರಾಜ್ಯಗಳ ನಡುವಿನ ಗಡಿಭಾಗ ಸೀಮಾರೇಖೆಯ ಬಗೆಗಿನ ಗೊಂದಲ ಒಂದೆಡೆಯಾದ್ರೆ, ಬದಿಯಡ್ಕ ಏತಡ್ಕ ಕಿನ್ನಿಂಗಾರು ಮೂಲಕ ಸುಳ್ಯಪದವು ಸಂಪರ್ಕಿಸುವ ಜಿಲ್ಲೆಯ ಮುಖ್ಯ ರಸ್ತೆಗಳಲ್ಲೊಂದಾದ ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿರುವ ಕೇರಳ ಭಾಗದ ರಸ್ತೆಯನ್ನ ರಸ್ತೆ ಎನ್ನುವಂತಿಲ್ಲ. ಸಂಪೂರ್ಣವಾಗಿ ಹೊಂಡಮಯವಾಗಿದ್ದು ವಾಹನ ಚಾಲಕರಿಗೂ ಪ್ರಯಾಣಿಕರಿಗೂ ಸವಾಲಾಗಿ ಪರಿಣಮಿಸಿರುವುದು ಖೇದಕರ. സ്കൂൾ വിദ്യാർത്ഥിനിയാണ്. ഈ റോഡിന്റെ അവസ്ഥ നിങ്ങളെല്ലാവരും കാണുന്നുണ്ടാകും. ഈ റോഡ് മുഴുവൻ കുണ്ടും കുഴിയുമായി നമ്മൾക്ക് നടന്നു പോകാൻ പോലും പറ്റുന്നില്ല. സ്കൂളിലേക്ക് എത്തുമ്പോഴേക്കും ചളിയെല്ലാം തെറിച്ച്, മഴ വരുമ്പോൾ വാഹനങ്ങളെല്ലാം പോകുമ്പോൾ ചളിയെല്ലാം തെറിച്ച് യൂണിഫോം വൃത്തികേട് ആയതിനാൽ ಸ್ಕೂಲಿലേക്ക് ಕಯಚುತ್ತಿಲ್ಲ നമ്മളെ. ಈ ರಸ್ತೆಯ ಬಗ್ಗೆ ದೇವಿಕಿರಣ್ ಹಾಗೂ ಜೀವನ್ ರಾಜ್ ಸೋದರರು ದೇಶದ ಅಭಿವೃದ್ಧಿಯ ರೂವಾರಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಈ ರಸ್ತೆಯನ್ನ ದುರಸ್ತಿಗೊಳಿಸಿ ಸಂಚಾರಕ್ಕೆ ಯೋಗ್ಯಗೊಳಿಸಬೇಕೆಂಬ ಮನವಿಯನ್ನ ನೀಡಿದ್ದಾರೆ. ಇದು ಈ ಊರಿನ ಜನರಲ್ಲಿ ನಿರೀಕ್ಷೆಯ ಆಶಾಕಿರಣವನ್ನ ಮೂಡಿಸುವುದೇ ಕಾದು ನೋಡಬೇಕು, ಅಥವಾ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಸರ್ಕಾರದ ಬೇಜವಾಬ್ದಾರಿತನ ಜನರೊಳಗೆ ರೋಷಾಗ್ನಿಯಾಗಿ ಕುದಿಯಲಾರಂಭಿಸಿದ ನಿರಾಸೆ, ಬೇಸರ ಮುಂದೊಂದು ದಿನ ಜ್ವಾಲಾಮುಖಿಯಾಗಿ ಹೊಮ್ಮುವ ಮುನ್ನ ಇವರ ಈ ಪ್ರಯತ್ನದಿಂದಾದರೂ ಎಚ್ಚೆತ್ತುಕೊಳ್ಳುವರೇ ಎಂದು ಕಾದು ನೋಡಬೇಕಾಗಿದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.